ಈ ಬಾರಿ ಕರಾವಳಿ ಭಾಗದಲ್ಲಿ ಒನ್ ಆಫ್ ದಿ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಕ್ಷೇತ್ರ ಪುತ್ತೂರು. ಆ ಕ್ಷೇತ್ರದಲ್ಲಿ ಪುತ್ತಿಲ ಅವರ ಒಂದು ನಾಮಿನೇಷನ್ ಯಾವ ರೀತಿ ಇತ್ತು ನೋಡ್ಕೊಂಬನ್ನಿ. ಎಸ್, ಇದು ಪುತ್ತೂರಿಗೆ
ಪುತ್ತಿಲ ಅನ್ನುವಂಥ ಒಂದು ಅಭಿಯಾನ ಏನಿತ್ತು ನೋಡಿ, ಬಹುಶಃ ನಾವು ಈ ಸಂದರ್ಭಗಳಲ್ಲಿ ಆ ಭಾಗದಲ್ಲಿ ಕಾರ್ಯಕರ್ತರು ಹೇಳ್ತಾ ಇರುವಂತಹ ಪುತ್ತೂರಿನ ರಾಜಾಹುಲಿ ಅರುಣ್ ಕುಮಾರ್ ಪುತ್ತಿಲ ಅವರು ಎದುರಾಳಿಗೆ ನಡುಕ ಹುಟ್ಟಿಸುವಂತಹ ಒಂದು ಪಕ್ಷೇತರ ಅಭ್ಯರ್ಥಿಯ ನಾಮಪತ್ರ ಸಲ್ಲಿಕೆ ತಾವು ನೋಡ್ಕೊಂಡು ಬಂದ್ರೆ ಯಾವ ರೀತಿ ಜನಸಾಗರ ಇತ್ತು ಅನ್ನುವಂಥದ್ದು. ಇದು ಇವತ್ತು ಬಹಳಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ನಾಟ್ ಓನ್ಲಿ ಕರಾವಳಿ ಭಾಗ, ರಾಜ್ಯದಲ್ಲೂ ಕೂಡ ಚರ್ಚೆ ಆಗಿದೆ. ಹಿಂದುತ್ವದ ಭದ್ರಕೋಟೆಯಲ್ಲಿ, ಅದರಲ್ಲೂ ಕೂಡ ಕರಾವಳಿ ಭಾಗದಲ್ಲಿ, ಅದರಲ್ಲೂ ಕೂಡ ಪರ್ಟಿಕ್ಯುಲರ್ ಆಗಿ ಪುತ್ತೂರಿನಲ್ಲಿ ಇಷ್ಟು ಜನರು ಬಂಡಾಯ ಅಭ್ಯರ್ಥಿಯ ಪರವಾಗಿ ಅಥವಾ ಪಕ್ಷೇತರರಾಗಿ ನಿಲ್ತಾರೆ ಅನ್ನುವಂತಹ ಒಬ್ಬ ವ್ಯಕ್ತಿಯ ಪರವಾಗಿ ಇಷ್ಟು ಹಿಂದೂಗಳು ಕೇಸರಿ ಶಾಲ್ಗಳನ್ನ ಹಾಕಿಕೊಂಡು ಘೋಷವಾಕ್ಯಗಳನ್ನ ಜೈಕಾರಗಳನ್ನ ಕೂಗಿಕೊಂಡು ಅವರ ಹಿಂದೆ ಹೋಗುವಂತದ್ದು ಏನಿದೆ? ಅಷ್ಟಕ್ಕೂ ಕೂಡ ಹಿ ಸೋ ಪವರ್ಫುಲ್ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ನಾನು ಈ ಪ್ರಶ್ನೆಯನ್ನ ಇಟ್ಕೊಂಡೆ ನೇರವಾಗಿ ಇವತ್ತಿನ ಚರ್ಚೆನ ಪ್ರಾರಂಭ ಮಾಡ್ತೇನೆ. ಎಸ್ ಕುಂದೇಶ್ವರ ಅವರೇ, ಸರ್, ಇವತ್ತಿನ ಒಂದು ಕಾರ್ಯಕ್ರಮ, ಇವತ್ತು ನಡೆದಿರುವಂತಹ ಎಲ್ಲಾ ವಿದ್ಯಮಾನಗಳ ಬಗ್ಗೆ ನಾವು ಗಮನಿಸಿದಾಗ ಫಸ್ಟ್ ನಾನು ನೇರವಾಗಿ ಹೋಗ್ತಾ ಇರೋದು ಪುತ್ತೂರಿಂದ, ಜೊತೆಗೆ ಇವತ್ತಿನ ನಾಮಿನೇಷನ್ ಫೈಲಿಂಗ್, ಅಭ್ಯರ್ಥಿಗಳ ನಾಮಿನೇಷನ್ ಫೈಲ್ ಯಾವ ರೀತಿ ಇತ್ತು ತಮಗೆ ಎಲ್ಲವನ್ನು ಕೂಡ ಒಂದ್ಸಲ ಕ್ವಿಕ್ ಆಗಿ ಗಮನಿಸಿದಾಗ, ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಎಸ್ ಡಿ ಪಿ, ಇದು ಪುತ್ತೂರಿನ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ ಇವತ್ತು ನಾಮಿನೇಷನ್ ಹಾಕಿದಾಗ ಅತಿ ಹೆಚ್ಚು ಜನ ಅಲ್ಲಿ ಇವರು ಹೇಳಿದ್ದೇನು ಹೇಳಿದ್ರೆ, ಇದು ಕಾರ್ಯಕರ್ತರ ಅಭ್ಯರ್ಥಿ, ನಾಯಕರ ಅಭ್ಯರ್ಥಿ ಅಲ್ಲ ಅಂತ. ಬಿಜೆಪಿ ಕಾರ್ಯಕರ್ತರ ಅಭ್ಯರ್ಥಿ, ಬಿಜೆಪಿ ನಾಯಕರ ಅಭ್ಯರ್ಥಿ ಅಲ್ಲ, ಕಾರ್ಯಕರ್ತರೇ ರೂಪಿಸಿದಂಥ ಅಭ್ಯರ್ಥಿ. ಹಾಗಾಗಿ ಈ ರೀತಿಯಾಗಿ ಜನಸಾಗರ ಬಂದಿದೆ ಅಂತ. ಈಗ ಅವರಿಗೆ ಪಕ್ಷೇತರ ಕಾರ್ಯಕರ್ತರಿಗೆ ನಾಮಿನೇಷನ್ ಹಾಕುವಾಗ ಒಂದು 50 ಜನ ಇರುವುದಿಲ್ಲ, ಅಥವಾ ಅಷ್ಟೇ ಒಂದು ಲಿಮಿಟೇಷನ್ ಇರ್ತದೆ, ಇಷ್ಟೇ ಜನ ಬಂದು ನಾಮಿನೇಷನ್ ಹಾಕ್ತಾರೆ. ಆದರೆ ಇವತ್ತಿನ ಪುತ್ತೂರಿನ ಆ ಒಂದು ಉದ್ಘೋಷಗಳನ್ನು, ಜಯಘೋಷಗಳನ್ನು, ಆ ಒಂದು ಕೇಸರಿಯ ಇದನ್ನು ನೋಡುವಾಗ ಮೆರವಣಿಗೆ ಉದ್ದ ಕಣ್ಣು ಹಾಯಿಸುವಷ್ಟು ಉದ್ದ, ಅದು ಅಲ್ಲದ ಆ ಜಯಘೋಷಗಳು ಹೇಗಿತ್ತು ಹೇಳಿದರೆ, ಅದೊಂದು ಹಿಂದೂ ಸಮಾವೇಶದ ರೀತಿಯ ಒಂದು ಉದ್ಘೋಷಗಳು, ಅವರ ಒಂದು ಆಕ್ರೋಶಗಳು ಕೂಡ. ಅಂದರೆ ಆ ಇದರಲ್ಲಿ ಬೇರೆ ನಾನು ಇವತ್ತು ಎಲ್ಲ ಮೆರವಣಿಗೆಗಳನ್ನು ನಾನು ಗಮನಿಸಿದೆ, ವಿಡಿಯೋಗಳನ್ನು. ಹೆಚ್ಚಾಗಿ ಏನಿರ್ತಾ ಇದೆ, ಸ್ವಲ್ಪ ಸ್ಲೋ ಇರ್ತಾ ಇತ್ತು. ಅಂದರೆ ಹೋಗುವಾಗ ಬಿಜೆಪಿ ಬಾವುಟಗಳು, ಬಿಜೆಪಿಯ ದೊಡ್ಡ ದೊಡ್ಡ ಬಾವುಟಗಳು, ಅದನ್ನು ಹಿಡ್ಕೊಂಡ ಸಣ್ಣ ಸಣ್ಣ ಕಾರ್ಯಕರ್ತರು, ಹೆಚ್ಚಾಗಡೆ ಬಾವುಟಗಳೇ ಜಾಸ್ತಿ ಕಾಣ್ತಾ ಇತ್ತು. ಇದು ಕೇಸರಿ ಶಾಲುಗಳು, ತಲೆಗೆ ಕೇಸರಿ ಹಾಕಿದಂಥ ಶಾಲುಗಳು, ಮತ್ತೆ ಮಧ್ಯೆ ಬಾವುಟಗಳ, ಅಂದ್ರೆ ಕೈಯಲ್ಲಿ ಸಣ್ಣದ ಶಾಲಿನ ರೀತಿಯಲ್ಲ ಇಂಥದ್ದು. ಯಾವುದು ದೊಡ್ಡ ಈ ಬಾವುಟ ಇರಲಿಲ್ಲ, ಯಾವುದು ನಮ್ಮ ಬಿಜೆಪಿಯ ತರ ರೀತಿಯಲ್ಲಿ ಹಸಿರು ಕೇಸರಿ ಆ ತರದ ಬಾವುಟ ಇರಲಿಲ್ಲ. ಇದು ಸ್ಪಷ್ಟವಾಗಿ ಒಂದು ಏನು ಯುದ್ಧಕ್ಕೆ ಹೊರಟ ಸೇನೆಯ ಹಾಗೆ ಉದ್ಘೋಷಗಳಿತ್ತು, ಆಕ್ರೋಶಗಳಿತ್ತು. ಮತ್ತೆ ಅವರು ತಿರುಗಿಸ್ತಾ ಇರುವಂತದ್ದು ರಣೋತ್ಸಾಹ, ಈ ಕೈಯಲ್ಲಿ ತಿರುಗಿಸ್ತಾ ಇದ್ದಲ್ಲ, ಯುದ್ಧಕ್ಕೆ ಆಹ್ವಾನ ಮಾಡುವಂತ, ಅಂದ್ರೆ ಅದೊಂದು ರೀತಿಯಲ್ಲಿ ಯುದ್ಧಕ್ಕೆ ಹೊರಟ ಸೇನಾಪಡೆ ಅಂತ, ಸಜ್ಜಿತ ಸೇನಾಪಡೆಯಾಗಿ. ನಾನು ಇದನ್ನ ಉತ್ಪ್ರೇಕ್ಷೆ ಅಂತ ಹೇಳಿ ನೋಡ್ತೀರ ಅದನ್ನು ನೋಡುವಾಗ, ಅಂದ್ರೆ ಒಬ್ಬೊಬ್ರು ಒಂದೇ ಮಾತ್ರ ಹೇಳುವಾಗ ಸಾಧಾರಣ ಒಂದು ಯಾವುದೇ ಒಂದು ಪಕ್ಷದ ಇದರಲ್ಲಿ ಈ ರೀತಿಯಾದಂತಹ ಒಂದು ಉದ್ವೇಗ ಅಥವಾ ಉದ್ಘೋಷಗಳು, ಉದ್ಗಾರಗಳು ಒಂದು ಖುಷಿಯಿಂದ ಅಲ್ಲ, ಇದೊಂದು ಆಕ್ರೋಶದಿಂದ, ಅಂದ್ರೆ ಸಿಟ್ಟು, ಏನು ಅನ್ಯಾಯ ಆಗಿದೆ ನಮ್ಮ ನಾಯಕನಿಗೆ, ಒಂದು ನ್ಯಾಯ ಕೊಡಬೇಕು ಎನ್ನುವ ರೀತಿಯಲ್ಲಿ ಇತ್ತು. ಬೇರೆ ಎಲ್ಲ ಇದೊಂದು ಸ್ವಲ್ಪ ಇದು ಹಿಂದುತ್ವದವರಿಗೆ ಅಥವಾ ಇದು ಇಲ್ಲಿ ಪುತ್ತೂರಿನವರಿಗೆ ಮಾತ್ರ ಅಲ್ಲ ಮನಸ್ಸಿಗೆ ನಾಟುವಂಥದ್ದು, ಎಲ್ಲೆಲ್ಲ ಹಿಂದುತ್ವದ ಕಾರ್ಯಕರ್ತ ಇರ್ತಾರೆ ಅವರಿಗೆ ನಾಡ್ತದೆ. ಯಾಕಂದ್ರೆ ಇದು ಹಿಂದುತ್ವ ಸಮಾವೇಶದಾಗಿ ಕಾಣ್ತಾ ಇದೆ ಅವರಿಗೆ. ಬೇರೆಲ್ಲ ನೋಡಿದ್ರೆ ಬಿಜೆಪಿದ ಬಾವುಟ ಹಸಿರು ಕೇಸರಿ ಮಿಕ್ಸ್ ಆಗಿರ್ತದೆ, ಬಾವುಟಗಳು ಜಾಸ್ತಿ ಇರ್ತದೆ. ಇಲ್ಲಿ ಬಾವುಟಗಳು ಕಮ್ಮಿ ಇದ್ದು, ಶಾಲುಗಳಿದ್ದು, ಕೇಸರಿ ಶಾಲುಗಳು. ಆದ್ರಿಂದ ಇದು ಇಲ್ಲಿ ಪುತ್ತೂರಿಗೆ ಮಾತ್ರ ಅಲ್ಲ, ಎಲ್ಲೆಲ್ಲ ಹಿಂದುತ್ವದ ಯುವಕರಿದ್ದಾರೆ, ಇದನ್ನ ಉದ್ಘೋಷಗಳನ್ನು ನೋಡುವಾಗ ಅವರಿಗೆ ಒಂದು ರೀತಿಯಲ್ಲಿ ಇವರ ಮೇಲೆ ಒಂದು ಅನ್ಯಾಯ ಆಗಿದೆ ಅಂತ ಸಣ್ಣ ಮಟ್ಟದ ಆಕ್ರೋಶಗಳು, ಅಂದ್ರೆ ಕಿಡಿ ಹಬ್ಬಿಸುವಲ್ಲಿ. ಇದು ಮೊದಲೆಲ್ಲ ಸ್ವಾಭಿಮಾನ ಹೋರಾಟ ಆಗಿತ್ತು, ರಾಮ್ ಭಟ್ರು, ಲಕ್ಷ್ಮಣತಲಾ ಶೆಟ್ಟಿ ಪರವಾಗಿ. ಬಟ್ ಅಲ್ಲಿಯ ವ್ಯಾಪ್ತಿಯ ಒಳಗಡೆ ಇತ್ತು, ಅಂದ್ರೆ ಹೆಚ್ಚಾಗಿ ಹಬ್ಬಿ ಇರಲಿಲ್ಲ. ಈ ಸೋಷಿಯಲ್ ಮೀಡಿಯಾ ಜಮಾನ ಮತ್ತೆ ಮೀಡಿಯಾದಲ್ಲಿ ಚರ್ಚೆ 24x7 ಈ ರೀತಿಯಾಗಿ ಆಗ್ತಾ ಇರುವುದರಿಂದ ಈ ಅಲ್ಲಿ ಸ್ವಾಭಿಮಾನ ಏನು ಈಗ ನಡೀತಾ ಇರುವಂಥ ಪುತ್ತಿಲ ಫಾರ್ ಪುತ್ತೂರಿಗೆ ಪುತ್ತಿಲ ಎಂದ ಅಭಿಯಾನದಿಂದಾಗಿ ಅದು ಕ್ರಮೇಣ ಆ ಒಂದು ಹಿಂದುತ್ವದ ಕಿಡಿ ಎಲ್ಲೆಲ್ಲ ಹಿಂದುತ್ವ ಸ್ಪರ್ಧೆಗಳು ನಡೀತಾ ಇದ್ವೋ ಅವರ ಪರವಾಗಿ ವಾಲುವ ಸಾಧ್ಯತೆ ಇರ್ತದೆ ಹಿಂದುತ್ವ ಸಂಘಟನೆಯವರು. ಈಗ ಉದಾಹರಣೆಗೆ ಕಾರ್ಕಳದಲ್ಲಿ ಹಿಂದುತ್ವದ ಪರವಾಗಿ ಅಷ್ಟು ಅಂದ್ರೆ ಈ ಮಟ್ಟದ ಒಂದು ಅಲೆಯನ್ನು ನಾನು ಅಲ್ಲಿಯೂ ನೋಡಿರಲಿಲ್ಲ, ಬಟ್ ಅಲ್ಲಿಯೂ ಸ್ವಲ್ಪ ಹೆಚ್ಚಾಗುವ ಸಾಧ್ಯತೆ. ಇನ್ನು
ಈ ಭಾಗದಲ್ಲಿ ಭರತ್ ಶೆಟ್ಟಿ, ಸತ್ಯೇಶ್ ಸುರತ್ಕಲ್ ಅವರು ಆ ಭಾಗದಲ್ಲಿ ಒಂದು ಹಿಂದುತ್ವದ ಅಲೆ ಇತ್ತು. ಬಟ್ ಈ ಬಾರಿ ಅಷ್ಟೇನು ಏನು ಇರಲ್ಲ. ಬಟ್ ಒಳಗೊಳಗೆ ಇದೆ, ಅದು ಸಿಡಿಯುವ ಅಪಾಯ ಇದೆ. ಅಂದ್ರೆ ಇದು ಒಂದು ನಾನು ಇಂಥ ಓಟ್ಗಳೆಲ್ಲ ಕೇಸರಿ ಶಾಲಿನ ಯೋಧರೆಲ್ಲ ಎಲ್ಲ ಬಿಜೆಪಿ ಆಸ್ತಿ, ನೋ ಡೌಟ್. ಹೌದು, ನಮ್ದೇ. ನಾನು ಅನ್ಕೊಂಡೆ ಸರ್ ಎಲ್ಲಿ ತನಕ ಅಂದ್ರೆ ಒಂದಾದ್ರೂ ಅಲ್ಲಿ ಕೇಸರಿ ಅಂದ್ರೆ ಬಿಜೆಪಿ ಓಟಗಳು ಕಾಣ್ಲಿಕ್ಕೆ ಸಿಗಬಹುದು ಅನ್ನೋದಾದ್ರೆ ಇವತ್ತು ಅದನ್ನು ಕೂಡ ಮೇಂಟೈನ್ ಮಾಡಿಲ್ಲ. ಯಾವುದೇ ಬಿಜೆಪಿ ಭಗವದ್ ಧ್ವಜಗಳು ಕಡಿಮೆ ಇದ್ವು. ಅದು ಅಂದ್ರೆ ಇದ್ರೆ ಅದು ಅಡ್ಡ ಆಗ್ತದೆ. ಮತ್ತೆ ಅದೇ ಇಟ್ಕೊಂಡು ಇದು ಏನು ಒಂದು ಸೈನ್ಯದ ಪಡೆ ಆಗಿದೆ, ಒಂದು ಟಕ 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 ಮೂವ್ಮೆಂಟ್ಗಳು, ಫಾಸ್ಟ್ ಮೂವ್ಮೆಂಟ್ಗಳು, ವೆಲ್ ಪ್ಲಾನ್ಡ್. ಮತ್ತೆ ಇವತ್ತು ಪುತ್ತೂರಿನ ತೇರು ಕೂಡ, ಪುತ್ತೂರಿನ ತೇರು ಆಗ್ತಾ ಇದೆ, ಅಲ್ಲಿಯೂ ಬಂದಿದ್ರು. ಮತ್ತೆ ಪುತ್ತೂರಿನ ತೇರಿಗೂ ಅಲ್ಲಿ ಹೋಗಿದ್ದಾರೆ. ಅಂದ್ರೆ ಒಂದು ರೀತಿಯಲ್ಲಿ ಎಲ್ರಿಗೂ ಒಂಥರ ಉತ್ಸವ, ಮತ್ತೊಂದು ನಮ್ಮ ಇವರಿಗೆ ನ್ಯಾಯಕ್ಕೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಬೇಕು ಅನ್ನೋಂಥ ಭಾವನೆ. ಮತ್ತೆ ಇಷ್ಟು ಈ ರೀತಿಯಾದಂಥ ಮೆರವಣಿಗೆ ಎಲ್ಲೂ ಆ ಪುತ್ತೂರಿನಲ್ಲಿ ಇತ್ತೀಚೆಗೆ ನಡೆದಿರ್ಲಿಕ್ಕಿಲ್ಲ. ಹಾಗಾಗಿ ಒಬ್ಬ ಪಕ್ಷೇತರನಾಗಿ ಅಂತೂ ಇದು ದಾಖಲೆ ಮಟ್ಟದಲ್ಲಿ ಆಗಿದೆ. ಹಾಗಾಗಿ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಷ್ಟೇ. ಈಗ ಬೆಳ್ತಂಗಡಿ ಹಾಗೆ ನೋಡಿದ್ರೆ ಬೆಳ್ತಂಗಡಿ ಹರೀಶ್ ಪೂಂಜಾನ್ ಅವರದ್ದು ಸ್ವಲ್ಪ 2,000 ಜಾಸ್ತಿ ಜನರು ಇದ್ರಲ್ಲಿ. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ವೈರಲ್ ಆದದ್ದು ಮತ್ತೆ ಹೆಚ್ಚು ಫಾರ್ವರ್ಡ್ ಆದದ್ದು ಮೆಸೇಜ್ ಹೇಳಿದ್ರೆ ಅರುಣ್ ಕುಮಾರ್ ಪುತ್ತಿಲ, ಬಿಕಾಸ್ ಆಫ್ ಸ್ವಾಭಿಮಾನ ಅಥವಾ ಎಲ್ರಿಗೂ ಒಂದಿರ್ತದೆ, ಅನ್ಯಾಯ ಆಗಿದೆ ಅಂತ ಅನ್ನೋ ಭಾವನೆ ಇರ್ಬೋದು. ಮತ್ತೆ ಅವರು ನೆಟ್ವರ್ಕ್ ಕೂಡ ಸ್ಟ್ರಾಂಗ್ ಇದೆ, ಯುವಕರ ಪಡೆ ಅವರ ಜೊತೆ ಇದೆ, ಸೋಷಿಯಲ್ ಮೀಡಿಯಾ ಕೂಡ ಇದೆ, ಫೀಲ್ಡ್ ಕೂಡ ಇದೆ. ಅವರಿಗೆ ಕೊರತೆ ಆದದ್ದು ಹೇಳಿದ್ರೆ ಹೈಕಮಾಂಡ್ ಒಂದೇ. ಮತ್ತೆ ಉಳಿದ ಎಲ್ಲ ಕಡೆ ಅವರದ್ದು ಸ್ಟ್ರಾಂಗ್ ಇದೆ. ಒಂದು ವೇಳೆ ಅಂದ್ರೆ ಮತ್ತೊಂದು ಈ ರ್ಯಾಲಿಯಲ್ಲಿ ಹೊರ ಬಂದ ವಿಚಾರ ಹೇಳಿದ್ರೆ ನೋಡಿ, ಅರುಣ್ ಕುಮಾರ್ ಪುತ್ತಿಲ ಅದು ಯಾವುದೊಂದು ಚಾನಲ್ ಅಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ ನಾಮಪತ್ರ ಸಲ್ಲಿಕೆ ಅಂತ ಬಂತು, ಅದನ್ನು ಕೂಡ ಶೇರ್ ಮಾಡ್ತಾ ಇದ್ರು. ಮತ್ತೆ ಅವರು ಕೂಡ ಹೇಳಲಿಕ್ಕೂ ಸುಲಭ ಆಯ್ತು, ನೋಡಿ ಚೇಂಜ್ ಮಾಡಿ ಬಿಜೆಪಿ ಅವರು, ನಿಮಗೆ ಚಾನ್ಸ್ ಇದೆ ಇನ್ನು ಕೂಡ, ಅರುಣ್ ಪುತ್ತಿಲ ಅವರಿಗೆ ಟಿಕೆಟ್ ಕೊಡಿ, ಒರಿಜಿನಲ್ ಬಿ ಫಾರ್ಮನ್ನೇ ಇವರಿಗೆ ಕೊಡಿ, ನಿಮಗೆ ಅಂದರೆ ಮರ್ಯಾದೆ ಉಳಿಸಿ. ಈ ರೀತಿಯಾದಂಥ ಮತ್ತೆ ಹೈಕಮಾಂಡ್ಗೆ ಟೀಕೆ ಮಾಡುವಂಥ, ಅಂದರೆ ಮುಂದಿನ ದಿನಗಳಲ್ಲಿ ನೀವು ಈ ರೀತಿಯಾಗಿ ಅನ್ಯಾಯ ಮಾಡಿದಾಗ ಪ್ರತಿಯಾಗಿ ಮುಂದಿನ ಲೋಕಸಭಾ ಎಲೆಕ್ಷನ್ನಲ್ಲಿ ಹಿಂದುತ್ವದ ಅಭ್ಯರ್ಥಿಯನ್ನು ನಾವು ನಿಲ್ಲಿಸ್ತೇವೆ ಅಂತ ಸವಾಲು. ಅದರಲ್ಲೂ ಕೂಡ ಇವರು ಹೇಳಿದ್ ನೋಡಿ, ನಾವು ಮೋದಿಯ ಕೈ ಬೆಲ್ಲ ಬಡಿಸ್ತೇನೆ, ಮೋದಿಗಾಗಿ ಓಟು ಕೇಳ್ತದೆ. ಬಿಜೆಪಿ ಅವರು ಮೋದಿಗಾಗಿ ಓಟು ಕೊಡ್ಬೇಕು. ಬಟ್ ಪಕ್ಷೇತರಕ್ಕೆ ಅಲ್ಲ, ಇವರಿಗೆ ರೈಟ್ ಇದೆ. ಯಾಕಂದ್ರೆ ಈಶ್ವರಿ ಜೀವನಮಾನ ಇಡೀ ಹಿಂದುತ್ವ, ಈಗ ಇತ್ತೀಚೆಗಂತೂ ಒಂದು ಮೋದಿ ಬಂದ ಮೇಲೆ ಮೋದಿ ಅಂತ ಹೇಳ್ಕೊಂಡು ಅಂದ್ರೆ ಸ್ವಾಗತ ಮಾಡುವಂತ ಇವರು, ಅದನ್ನು ಸಹಜವಾಗಿ ಅವರಿಗೆ ರೈಟ್ ಇದೆ. ಬಟ್ ಬಿಜೆಪಿ ಪಕ್ಷದ ಅವರು ಟ್ರೆಂಡ್ ಯಾರು ಮೋದಿ ಅವರು, ಇವರು ಅದರ ಜೊತೆಗೆ ನೆಕ್ಸ್ಟ್ ನಾನು ಗೆದ್ರೆ ಅಥವಾ ನಾನು ಬಿಜೆಪಿಗೆ ಸೇರ್ತೇನೆ ಅಂದ್ರೆ ಬಿಜೆಪಿಗೆ ಸಪೋರ್ಟ್ ಮಾಡ್ತೇನೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದ್ರೆ ಈ ಬಿಜೆಪಿಯ ವೋಟರ್ಸ್ಗಳನ್ನು ಸಂಪೂರ್ಣವಾಗಿ ಎಳೆಯುವಂತ ತಂತ್ರ ಇದು. ಒಂದು ಸಂದೇಶ, ಸ್ಪಷ್ಟ ಸಂದೇಶ ಏನ್ ಹೇಳಿದ್ರೆ, ಒಂದು ಟ್ರೆಂಡ್, ತುಂಬಾ ಜನ ಇರ್ತಾರೆ ಗೊಂದಲದಲ್ಲಿ ಇರ್ತಾರೆ. ನಾವು ಸುಮ್ಮನೆ ಇವರಿಗೆ ಓಟ್ ಹಾಕುದು, ಒಬ್ಬ ಮುತಾಲಿಕರಾಗ್ತಾರೆ, ಇನ್ನೊಬ್ಬ ಸತ್ಯಜಿತ್ ಆಗ್ತಾರೆ, ಅಥವಾ ಇನ್ನೊಬ್ಬ ತಿಮರೋಡಿ ಆಗ್ತಾರೆ. ಹಾಗೆ ಹೇಳ್ಕೊಂಡು ಇವರನ್ನ ಓಟು ಹಾಕದೆ ಅವರಿಗೆ ಓಟ್ ಹಾಕಿದ್ರೆ ವೇಸ್ಟ್ ಆಗ್ತದೆ ಇನ್ನೊಂದು ಅಭಿಯಾನ ಬಿಜೆಪಿ ನೋಡ್ಬೋದು. RSS ಮತ್ತು ಬಿಜೆಪಿ ಸ್ಟ್ರಾಂಗ್ ಮೆಂಟಲಿ ಒಂದು ಸ್ಟ್ರಾಂಗ್ ಮಾಡುವಂತ ಅಭಿಯಾನ, ಅಂದ್ರೆ ಗೊಂದಲದಲ್ಲಿದ್ದಾಗ ಇದು ಅಂತವರಿಗೆ ಕಣ್ಣಿಗೆ ಗೋಚರ ಆಗ್ತದೆ. ಇಷ್ಟು ಜನ ಇದ್ರೆ ವಿನ್ನ ಅರುಣ್ ಕುಮಾರ್ ಪುತ್ತಿಲ ವಿನ್ನ ಆಗ್ಬೋದು. ಆ ಭಾವನೆ ಬಂದ್ರೆ ಅದು ಬಿಜೆಪಿಗೆ ದೊಡ್ಡ ಹೊಡೆತ. ಬಿಜೆಪಿ ವೋಟರ್ಸ್ ಇದ್ದಾರೆ, ಸೈಲೆಂಟ್ ವೋಟರ್ಸ್ ಇದ್ದಾರೆ, ಸಂಘದ ಸಪೋರ್ಟ್ ಇದ್ದಾರೆ. ಆದ್ರೆ ಅವರಿಗೆ ಅಂದ್ರೆ ಇವರು ಇಷ್ಟೆಲ್ಲ ಮೆರವಣಿಗೆ ಮಾಡಿದ್ರು, ಅವರಿಗೆ ಠೇವಣಿಯ ಓಟುಗಳು ಇರ್ತದೆ. ಆದ್ರೆ ಅದು ಮೂಲ ಠೇವಣಿ ಓಟುಗಳು ಬಿಟ್ಟು ಹೊರಗಿನ ಈ ಹಿಂದುತ್ವ ಆ ರೀತಿಯಾಗಿ ಅಂದ್ರೆ ಬಂದಂತ ಓಟುಗಳು ಮತ್ತೆ ಅವರ ಮನೆಯವರ ಓಟುಗಳು ಇದೆಲ್ಲ ಇದರ ಮೆರವಣಿಗೆಯನ್ನು ನೋಡಿದ ತಕ್ಷಣ ಡೈವರ್ಟ್ ಆಗುವ ಅಪಾಯ ಇದೆ ಬಿಜೆಪಿಯ ಪಾಲಿಗೆ. ಹಾಗಾಗಿ ಅವರು ಸ್ಪಷ್ಟವಾಗಿ ಇದನ್ನ ಎನ್ಕ್ಯಾಶ್ ಮಾಡಿದ್ದಾರೆ ಅರುಣ್ ಕುಮಾರ್ ಪುತ್ತಿಲ. ನಾನು ಎಣಿಸಿರ್ಲಿಲ್ಲ, ನಾನು ಇಷ್ಟು ಜನ ಆಗ್ತದೆ ಅಂತ ಎಣಿಸಿರ್ಲಿಲ್ಲ. ಮತ್ತೆ ಅವರ ಅಬ್ಬರ ಆರ್ಭಟ ನೋಡುವಾಗ ನನಗೊಂದು ರೀತಿಯಲ್ಲಿ ಒಂದು ಪಕ್ಷೇತರ ಇಲ್ಲೊಂದು ನಿಮ್ಗೆ ಗೊತ್ತಿರ್ಬೋದು, ಕರಾವಳಿ ಭಾಗದಲ್ಲಿ ಆ ಬಿಜೆಪಿ ಬುರ್ದು ಯಾವುದೇ ಬೇರೆ ಪಕ್ಷಕ್ಕೆ ನಿಂತರು ಅವರ ಅಪ್ಪ ನಿಂತರು ಮಗ ಓಟ್ ಹಾಕುದಿಲ್ಲ, ಇದ್ರೆ ಮಗ ನಿಂತರು ಅಪ್ಪ ಓಟ್ ಹಾಕುದಿಲ್ಲ. ಅಪ್ಪ ಬಿಜೆಪಿ ವಾರ್ಡ್ ಕಾಂಗ್ರೆಸ್ ಬೋರ್ಡ್ ಅಲ್ಲ ಅಥವಾ ಪಕ್ಷೇತರ ಉಂಟಲ್ಲ, ಅಂದ್ರೆ ಅಲ್ಲಿವರೆಗೆ ಬಿಜೆಪಿ ಮೈಂಡ್ ಸೆಟ್ ಇತ್ತು. ಕರೆಕ್ಟ್. ಅಂದ್ರೆ ಅಷ್ಟು ಇರುವಾಗ
ಇಲ್ಲಿ ಬಿಜೆಪಿಯ ರೆಬೆಲ್ ಅಭ್ಯರ್ಥಿ ಹಿಂದುತ್ವದ ಬ್ರ್ಯಾಂಡಿನಲ್ಲಿ ಹೊರಟ ಅಂದರೆ ಇಲ್ಲಿ ಸ್ಪಷ್ಟವಾಗಿದೆ, ಇಲ್ಲಿ ಬಿಜೆಪಿಯ ಎಷ್ಟು ಸ್ಟ್ರಾಂಗ್ ಇದೆ ಅಷ್ಟು ಹಿಂದುತ್ವ ಸ್ಟ್ರಾಂಗ್ ಇದೆ. ಹಿಂದುತ್ವದಿಂದಾಗಿ ಬಿಜೆಪಿ ಇತ್ತು, ಆದರೆ ಅದರ ಡೆವಲಪ್ ಆದದ್ದು ಹಿಂದುತ್ವದಿಂದಾಗಿ. ಹಾಗಾಗಿ ಅದು ಸ್ಟ್ರಾಂಗ್ ಇದೆ. ಆ ಸ್ಟ್ರಾಂಗ್ ಬಿಜೆಪಿಯನ್ನು ಪ್ರತ್ಯೇಕ ಮಾಡುವಂಥ ಒಂದು ಕಳೆದ 5 ವರ್ಷಗಳಲ್ಲಿ ಆಗಿತ್ತು. ಒಂದು ಹಿಂದುತ್ವ ಕಾರ್ಯಕರ್ತರ ಕೊಲೆ ಆಕ್ರೋಶವನ್ನು ಮೂಡಿತ್ತು. ಆವಾಗ ಆಗೇ ಇರಲಿಲ್ಲ, ಅಂದರೆ ಹಿಂದುತ್ವಕ್ಕೆ ಪೆಟ್ಟಾಗಿತ್ತು. ನಂತರ ಹಿಂದುತ್ವದ ಒಟ್ಟಾಗಿ ಬಿಜೆಪಿಯನ್ನು ಗೆಲ್ಲಿಸಿದ್ರು. ಅದಾದ ಬಳಿಕ ಮೊನ್ನೆ ಪ್ರವೀಣ್ ನೆಟ್ಟಾರ್ ಕೊಲೆ ಪ್ರಕರಣ ನಂತರ ಆ ಹಿಂದುತ್ವ ಮತ್ತು ಬಿಜೆಪಿ ಸಪರೇಟ್ ಆಗುವಂಥ ಅಪಾಯ ಎದುರಾಗಿತ್ತು. ಹಿಂದುತ್ವದವರು ಮತ್ತು ಬಿಜೆಪಿಯವರು ಬೇರೆ ಅಂತ. ಅದು ಆ ಬಿರುಕುಗಳು ಸ್ವಲ್ಪ ಅಗಲ ಆಗ್ತಾ ಕರಾವಳಿಯಲ್ಲಿ ಬಂದಿದೆ. ಯಾವ ಹಿಂದುತ್ವದಿಂದ ಭದ್ರವಾಗಿ ಬೆಳೆದಿತ್ತು ಬಿಜೆಪಿ, ಈಗ ಆ ಹಿಂದುತ್ವವೇ ಬಿರುಕು ಬಿಡುವಂಥ ಒಂದು ಸಣ್ಣ ಬಿರುಕು ಅದು ದೊಡ್ಡದಾಗ್ತಾ ಬರ್ತದೆ. ಇದೊಂದು ಸ್ಪಷ್ಟ ಸಂದೇಶ. ಹಾಗಾಗಿ ಇದು ಬಿಜೆಪಿ ಹೈಕಮಾಂಡ್ ಮತ್ತೆ ಹಿಂದುತ್ವ ವಿಭಾಗ ಆಗ್ತಾ ಇದೆ ಅಂತ ಸದ್ಯಕ್ಕೆ ಕಾಣ್ತಾ ಇದೆ. ಅದು ಹೀಗೆ ಬೆಳಿಲಿಕ್ಕೆ ಬಿಟ್ಟರೆ ಹಿಂದುತ್ವ ಅಂದ್ರೆ ಒಂದೊಂದೇ ಕಡೆಯಲ್ಲಿ ಸತ್ಯ ಸುರತ್ಕಲ್ಲು ಹಾಗೆ ಬಹುಶಃ ಇದರಿಂದ ಬಹಳಷ್ಟು ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡಿರುವಂತಹ ನಾಯಕರಿಗೆ ಎಲ್ಲೋ ಒಂದ್ ಕಡೆ ದೂರದಲ್ಲಿ ಒಂದು ಸಣ್ಣ ಕಿಟಕಿಯಲ್ಲಿ ಬೆಳಕು ಅಂತ ಕಾಣ್ತೀವಿ, ಅದು ಕಂಡಿದೆ ಅನ್ನುವಂಥದ್ದು ಬಹುಶಃ ರಾಷ್ಟ್ರೀಯ ಮಟ್ಟದಲ್ಲಿ ಸತ್ಯ ಸುರತ್ಕಲ್ ಅವರು ಸೇರಿದಂತೆ ಆ ಕಡೆ ಮುತಾಲಿಕ್ ಅವರು ಇನ್ನಿತರ ಹಿಂದೂ ನಾಯಕರು. ಯಾಕಂದ್ರೆ ಪ್ರವೀಣ್ ಭಾಯ್ ತೊಗಾಡಿಯಾ ನೋಡಿ, ಆವಾಗ ದೊಡ್ಡ ನಾಯಕರು ರಾಷ್ಟ್ರೀಯ ಮಟ್ಟದಲ್ಲಿ. ಅವ್ರ ಪಕ್ಷ ಬಿಟ್ಟಾಗ ಅವರು ಭಾಷಣ ಕೇಳಿಕೆ ಜನವೇ ಬರುದಿಲ್ಲ, ಅಥವಾ ಅವ್ರ ನಾಯಕರಲ್ಲ ಅಂತ ಮಾಡಿಬಿಟ್ರು. ಕರೆಕ್ಟ್. ಸತ್ಯ ಸುರತ್ಕಲ್ ಫೀಲ್ಡ್ ನಲ್ಲಿ ಎಂತ ದೊಡ್ಡ ನಾಯಕರು, ಅವರು ಇನ್ನು ಪಕ್ಷದಿಂದಾಗಿ ಇಳಿದು ಅವರು ತೋರಿಸಲಿಲ್ಲ, ಆದ್ರೂ ಅವರನ್ನ ಮೂಲೆಗುಂಪು ಮಾಡಲಾಯ್ತು. ಅಂದ್ರೆ ಅಷ್ಟು ಬಲಿಷ್ಠ ಫೀಲ್ಡ್ ನಾಯಕನ ಸರಿ ಮುತಾಲಿಕ್ ಎಲ್ಲ ಬಿಜೆಪಿ ಅಭ್ಯರ್ಥಿಗಳ ವಿಜಯಕ್ಕೋಸ್ಕರ ಬಂದು ಭಾಷಣ ಮಾಡಿ ಅವರು ಮತ್ತೆ ಅಲ್ಲಿ ನಿಂತರು ನೋಡಿ ಏನಾಯ್ತು, 2 ಕಡೆ ನಿಂತರು. ಅಂದ್ರೆ ಈಗ ವಿಶೇಷ ಹೇಳಿದ್ರೆ ಕಾರ್ಕಳದಲ್ಲಿ ಅವರು ಒಂದು ಕೊನೆಯ ಹೋರಾಟದ ರೀತಿಯಲ್ಲಿ ಒಂದು ಸಂಘಟನೆ ಆಗ್ತದೆ, ಆಶ್ಚರ್ಯಕರ ರೀತಿಯಲ್ಲಿ ಕಾರ್ಕಳದಲ್ಲಿ. ಅಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಲ್ಲೂ ಕೂಡ ಇಷ್ಟು ಜನ ಆಗ್ತಾರೆ. ಅಂದ್ರೆ ಹಿಂದುತ್ವಕ್ಕೆ ಏನು ಈ ಬಾರಿ ಮತ್ತೆ ಇಲ್ದಿದ್ರೆ ಏನು ಪಕ್ಷ ಬಿಟ್ಟು ಮಗ ನಿಂತರು ಅಥವಾ ಅಪ್ಪ ನಿಂತರು ಅಂತ ಈ ಮೆಂಟಾಲಿಟಿ ಈ ಭಾಗದಲ್ಲಿ ಇರುವಾಗ ಆ ಒಂದು ಟ್ರೆಂಡ್ ನೋಡುವಾಗ ಏನೋ ಒಂದು ಸ್ವಲ್ಪ ಹಿಂದುತ್ವ ಮತ್ತು ಬಿಜೆಪಿ, ಹಿಂದುತ್ವ ಸಂಘಟನೆ ಮತ್ತು ಬಿಜೆಪಿಯ ನಡುವೆ ಏನೋ ಸಣ್ಣ ಬಿರುಕು ಬಿದ್ದಿದೆ, ಸ್ಪಷ್ಟವಾದಂಥ ಒಂದು ಕಾಣ್ತಾ ಇತ್ತು. ಈಗ ಅದು ಅಗಲ ಆಗ್ತಾ ಬರ್ತಾ ಇದೆ. ಹೀಗೆ ಹೈಕಮಾಂಡ್ ಕೂಡ ನೀವು ಏನು ಹೆಚ್ಚು ಜೈಕಾರ ಹಾಕಿದವರಿಗೆ ನಾವು ಓಟ್ ಹಾಕುದಿಲ್ಲ, ನಾವು ಸಪೋರ್ಟ್ ಮಾಡೋದಿಲ್ಲ, ಟಿಕೆಟ್ ಕೊಡೋದಿಲ್ಲ ಅಂತ ಮಾತುಗಳನ್ನ ಏನು ಈಗ ಒಂದು ಸಂಘಟನೆಯಲ್ಲೂ ಕೂಡ ನಾವು ಹೇಳುವುದಾದ್ರೆ ಪ್ರತಿ ಒಂದು ಸಂಘಟನೆ ಪ್ರತಿ ಒಂದು ಊರಿನಲ್ಲಿ ಒಬ್ಬೊಬ್ರು ಸಂಘಟಕರು ಇರ್ತಾರೆ. ಅದು ಏನು ಬಿಜೆಪಿಗೆ ಪೂರಕ, ಬಿಜೆಪಿಯ ಸಂಘಟಕರು ಇರ್ತಾರೆ, ಹಿಂದುತ್ವದ ಸಂಘಟಕರು ಇರ್ತಾರೆ, ಎಲ್ಲ ಕಡೆ ಇರ್ತಾರೆ. ಅದು ಎಲ್ಲ ಕಡೆಯಲ್ಲೂ ಕೂಡ ಸಂಘಟಕರಿಗೆ ಟಿಕೆಟ್ ಕೊಡ್ಲಿಕ್ಕೆ ಆಗುದಿಲ್ಲ. ಸಂಘಟಕರು ಹೌದು ಬೇಕು, ಸಂಘಟಕರು ದುಡಿತಾರೆ, ಕಾರ್ಯಕರ್ತರು ಬೇಕು. ಹಾಗಂತೇಳಿ ಎಲ್ಲ ಕಡೆ ಕಾರ್ಯಕರ್ತರಿಗೆ ಟಿಕೆಟ್ ಕೊಡ್ಲಿಕ್ಕೆ ಆಗುದಿಲ್ಲ. ಕಾರ್ಯಕರ್ತ ಅಪ್ಗ್ರೇಡ್ ಆಗಿ ಸಂಘಟನೆ ಮಾಡಿ ಆನಂತರ ಅವನ ನಾಯಕತ್ವದ ಕ್ವಾಲಿಟಿ ನೋಡಿ ಅವನಿಗೆ ಕೊಡುವಂಥದ್ದು. ಸಾಮಾನ್ಯ ಏನು ತುಂಬ ದುಡಿತಾ ಇದ್ರೆ ಏನು ಕೃಷಿಯಲ್ಲಿ ಸಾಧನೆ ಮಾಡಿದ್ರು, ದೊಡ್ಡ ಸಾಧನೆ ಮಾಡಿದ್ರು ಅಂತ ಇದ್ರೆ ಅವರಿಗೆ ದೊಡ್ಡ ಪ್ರಶಸ್ತಿಗಳನ್ನು ಕೊಡ್ಬೋದು. ಅಂದರೆ ಆ ರೀತಿಯಾಗಿ ಅವರನ್ನೇ ಕ್ಯಾಂಡಿಡೇಟ್ ಮಾಡುವಾಗ ಅವರಿಗೆ ರಾಜಕೀಯ ನಾಲೆಜ್ ಅಥವಾ ಅಂಥದ್ದು ಯಾವುದು ಇರುವುದಿಲ್ಲ. ಅವರಿಗೇನು ಮೇಲ್ಮಟ್ಟದ ಗೌರವ ಸೂಚಕವಾದಂಥ ರಾಜಕೀಯ ಸ್ಥಾನ ಕೊಡ್ಬೋದು. ಅದೇ ರೀತಿ ಇಲ್ಲೂ ಕೂಡ ಪುತ್ತೂರಿಗೆ ಹೇಳುವುದಾದ್ರೆ ಆಶಾ ತಿಮ್ಮಪ್ಪ ಅವರಿಗೆ ಏನು ಕೆಲಸ ಮಾಡಿದ್ದಾರೆ ಅಥವಾ ಅಂಗಡಿ ಇಟ್ಟಿದ್ದಾರೆ ಆ ರೀತಿಯಾಗಿ ಹೇಳುವುದಾದ್ರೆ ಅವರ ತಾಕತ್ತಿಗೆ ಉಂಟು ಅಷ್ಟನ್ನು ಕಾಂಗ್ರೆಸ್ ಬಿಜೆಪಿ ಕೊಟ್ಟಿದೆ. ಇವರಿಗೆ ಅಲ್ಲಿ ಅಗತ್ಯ ಅಂದ್ರೆ ಆ ಭಾಗದ ಯುವಕರಿಗೆ ಅಂದ್ರೆ ಇದೇ ಪ್ರಶ್ನೆ ಎಲ್ಲಿ ತನಕ ಅಂತ ಬಂದಾಗ ಸಂಜೀವ ಮಠಂದರು ಅವರಿಗೆ ಈ ಬಾರಿ ಟಿಕೆಟ್ ತಪ್ಪುತ್ತದೆ ಅನ್ನೋ ಗೊತ್ತಿರುವಂತಹ ವಿಚಾರ ಬಹಳಷ್ಟು. ಸಂಜೀವ ಮಠಂದರು ಅವ್ರಿಗೆ ಏನೋ ಆಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಈ ಸಲ ಕಾರ್ಯಕರ್ತರ ಮುನಿಸಿಕೊಂಡಿದ್ರು, ಕೊನೆಯ ಹಂತದಲ್ಲಿ ಕೆಲವು ಚಿತ್ರಗಳು ಬಂತು, ಏನೋ ಸಮಸ್ಯೆಗಳು ಆಯ್ತು ಅನ್ನೋದು. ಆದ್ರೆ ನೆಕ್ಸ್ಟ್ ಅಲ್ಲಿ ಇದ್ದಂತಹ ಕ್ಯಾಂಡಿಡೇಟ್ ಇದ್ದಂತಹ ಅರುಣ್ ಕುಮಾರ್ ಪುತ್ತಿಲ. ಆದ್ರೆ ಪುತ್ತಿಲರವರನ್ನ ಔಟ್ ಆಫ್ ದ ಬಾಕ್ಸ್ ಬಿಟ್ಟು ಡೈರೆಕ್ಟ್ ಆಗಿ ಆಶಾ ತಿಮ್ಮಪ್ಪ ಗೌಡ್ರನ್ನ ಆಯ್ಕೆ ಮಾಡ್ತಾರೆ. ಅಂದ್ರೆ ಪಿಕ್ಚರ್ ಅಲ್ಲಿ ಇರ್ಲಿಲ್ಲ, ಬಹುಶಃ ಎಲ್ಲೋ ದೂರದಲ್ಲಿದ್ರು ಅವರು ಅಲ್ವಾ. ಅದು ಏನ್ ಕಾರಣ ಅನ್ನುವಂತಹ ಪ್ರಶ್ನೆ ಈಗಲೂ ಕೂಡ ಬಹಳಷ್ಟು ಜನರಲ್ಲಿ ಕೊರೆಯುವಂತಹ ದೊಡ್ಡ ಪ್ರಶ್ನೆ ಅದೇ. ನನಗೆ ಅಧಿಕೃತ ಮೂಲಗಳ ಪ್ರಕಾರ ಸಿಕ್ಕಿದ ವಿಷಯ ಏನ್ ಹೇಳಿದ್ರೆ ಅದು ಹೆಸರನ್ನ ಕಳಿಸಿದ್ದು RSS ನ ಹಿರಿಯ ನಾಯಕರು. ಅಂದ್ರೆ ಅವ್ರ ಹೆಸರು ಬೇಕಾದ್ರೆ ಹೇಳ್ತೇನೆ. ಏನ್ ಹೇಳಿದ್ರೆ ಭಂಡಾರಿ ಪ್ರಸಾದ್ ಭಂಡಾರಿ ಅಂತ ಇದ್ದಾರೆ, ಮಲ್ಲಿಕಾ ಪ್ರಸಾದ್ ಭಂಡಾರಿ ಅವರ ಗಂಡ, RSS ನ ಹಿರಿಯ ವರಿಷ್ಠರು. ಅವರು ಅಂದ್ರೆ ಆರಂಭದಲ್ಲಿ ಸಂಜೀವ ಮಠಂದೂರು ಅವರು ಕೊನೆ ಹಂತದಲ್ಲಿ ಫೋಟೋ ಬಿಡುಗಡೆ ಆಗುವವರೆಗೂ
ಎಷ್ಟೇ ಏನು ಅವರ ವಿರುದ್ಧ ಕಾರ್ಯಕರ್ತರ ಆಕ್ರೋಶ ಇದು ಏನು ಇದ್ರು ತೋರಿಸಿದ್ರು, ಅದು ಏನು ಹೇಳಿದ್ರೆ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣ ಅರುಣ್ ಕುಮಾರ್ ಪುತ್ತಿಲ ಎನ್ನುವಂಥ ರಿಪೋರ್ಟನ್ನು ಯಾರು ಮಾಡಿ ಕಳಿಸಿದ್ದಾರೆ. ಹಾಗಾಗಿ ಅದು ಅವರೇ ಟಿಕೆಟ್ಗಾಗಿ ಮಾಡ್ತಾ ಇರುವ ಆಕ್ರೋಶ ಎನ್ನುವ ಮಟ್ಟಿಗೆ ಸಮಾನ ಮಾಡಿದೆ. ಮತ್ತೆ ಪ್ರವೀಣ್ ನೆಟ್ಟಾರ್ ಕೊಲೆ ಪ್ರಕರಣವೂ ಕೂಡ ಅದರಿಂದಾಗಿ ಹೈಕಮಾಂಡ್ನ ನಾಯಕರಿಗೂ ಅದರ ಮುಜುಗರ ಆಗಿರುವುದರಿಂದ ಆ ವಿಷಯವನ್ನು ಕೂಡ ಮೇಲ್ಗಡೆಯವರು ಅದು ನಮಗೂ ಆಗಿತ್ತು, ಸಂಜೀವ್ ಮಠಂದೂರಿಗೆ ಆಗಿದೆ. ಹಾಗಾಗಿ ಆದ ಕಷ್ಟಪಟ್ಟ ನೋವು ಸಂಜೀವ್ ಮಠಂದೂರವರ ನೋವು ಕೂಡ ಹೈಕಮಾಂಡ್ನವರಿಗೆ ಅದೇ ನೋವು ಆಗಿದ್ದರಿಂದ ಅದನ್ನು ದೊಡ್ಡ ಮಟ್ಟದಲ್ಲಿ ಅವರು ತಗೊಳ್ಳಿಲ್ಲ. ಆವಾಗ ಕೊನೆಯ ಹಂತದವರೆಗೂ ಫೋಟೋ ಅವರ ಬಿಡುಗಡೆ ಆಗುವವರೆಗೂ ಕೂಡ ಸಂಜೀವ್ ಮಠಂದೂರಿಗೆ ಕೊಡುವ ಇದಿತ್ತು, ಪ್ಲಾನ್ ಇತ್ತು. ಕೊನೆಯ ಹಂತದಲ್ಲಿ ಅದು ವಿಷಮ ಆಗುವ ಸೂಚನೆ ಗೊತ್ತಾದ ತಕ್ಷಣ ಅವರ ಕ್ಯಾಂಡಿಡೇಟನ್ನು ತೆಗಿಬೇಕು ಅಂತಾದರೆ ಆವಾಗ ಏನು ಪರ್ಯಾಯವಾಗಿ RSನವರು ಒಂದು ಇದು ಕಳಿಸಿದ್ರು, ಯಾರ್ಯಾರು ಆಗ್ಬೋದು, ಒಂದು 5 ಜನರ ಹೆಸರು ಕಳಿಸಿದ್ರು. ನನಗೆ ಈಗ ಮರ್ತೋಗಿದೆ. 2 ಕಂಜಿಪಿಲಿ ಅಂತ, ಆಮೇಲೆ ಅದರಲ್ಲಿ ಒಂದು ಹೆಸರು ಆಶಾ ತಿಮ್ಮಪ್ಪ ಗೌಡ ಇತ್ತು, 5ನೇ ಹೆಸರು ಆಶಾ ತಿಮ್ಮಪ್ಪ. ಇವರು ಹೈಕಮಾಂಡ್ ಅದೇ ರಾಜ್ಯಾಧ್ಯಕ್ಷರು BL ಸಂತೋಷ್ ಅವರೇ ಇರುವಂತ ಕಮಾಂಡ್ಗೆ ಇವರು ಆಲ್ರೆಡಿ ಕಳಿಸಿದ ಪ್ರಸಾದ್ ಅವರು, ಯಾಕಂದ್ರೆ RSS ಅಲ್ಲಿ ದೊಡ್ಡ ಹೆಸರು ಇಲ್ಲಿ ಅವರು, ಮತ್ತೆ ಡೈರೆಕ್ಟ್ ಕಾಲ್ ಮಾಡುವಂತ ಕರೆ ಮಾಡುವಂತ ಕೆಪಾಸಿಟಿ ಸೀನಿಯರ್, ಮತ್ತೆ ಅವರು ಕೂಡ ಅಷ್ಟೇ ಅಂದ್ರೆ ಯಾವುದು ವಶೀಲಿ ಬಾಜಿ ಇದೆಲ್ಲ ಮಾಡ್ಲಿಕ್ಕೆ ಹೋಗುಲ್ಲ. ಬಟ್ ಅವರು ಶಿಫಾರಸು ಮಾಡಿದ ಹೆಸರಲ್ಲೇ ಆಶಾ ತಿಮ್ಮಪ್ಪ ಗೌಡ ಕೊನೆಯಲ್ಲಿ ಹೆಸರಿತ್ತು. ಇವರು ಎಲ್ಲ ಹೆಸರು ನೋಡಿದ್ರು, ಇವರು ಕಡಿಮೆ ಅಪಾಯ ಅಂತ ಟಿಕ್ ಮಾಡಿದ್ರು. ಅಂದ್ರೆ ಉಳಿದವರಿಗೆ ಕೊಡ್ಲಿಕ್ಕೆ ಆಗುದಿಲ್ಲ, ಸಂಜೀವ್ ಮಠಂದೂರು ಆಗುದಿಲ್ಲ, ಕಂಜಿಪಿಲಿ ದೊಡ್ಡ ಇದಲ್ಲ, ಇನ್ನೊಬ್ಬರು 1-2 ಜನ ಹೆಸರು ಇದ್ರು ಅವ್ರದ್ದೇ, ಅವರು ಬೇಡ ಅಂತ ಕೊನೆಗೆ ಆಶಾ ತಿಮ್ಮಪ್ಪ ಟಿಕ್ ಮಾಡಿದ್ರು. ಟಿಕ್ ಮಾಡುವಾಗ ಈಗ ಮೇಲ್ನೋಡ ಬಿಜೆಪಿ ಯಾಕೆ ಅರ್ಹರಲ್ವಾ ಅನ್ನುವಂಥ ಪ್ರಶ್ನೆ, ಯಾಕೆ ಅರ್ಹರಲ್ಲ ಅರುಣ್ ಪುತ್ತಿಲ ಅವರು? ಅರುಣ್ ಪುತ್ತಿಲ ಅವ್ರದ್ದು ಲಿಸ್ಟಲ್ಲೇ ಇರಲಿಲ್ಲ ಅಂತ. ಲಿಸ್ಟಲ್ಲೇ ಇರಲಿಲ್ಲ ಅಂದ್ರೆ ಯಾವುದು ನಮ್ಮ ಪ್ರಸಾದ್ ಭಂಡಾರಿ ಅವರು ಕಳಿಸಿದ ಲಿಸ್ಟಲ್ಲಿ ಇರಲಿಲ್ಲ. ಯಾಕೆ ಹೇಳಿಲ್ಲ, ಯಾಕೆ ಅನ್ನೋದು ಪ್ರಶ್ನೆ ನಾನು ಕೇಳ್ತೀನಿ ಈ ಸಂದರ್ಭ. ಯಾಕೆ ಇರಲಿಲ್ಲ ಅಂತ ಪ್ರಶ್ನೆ ನಾನಲ್ಲ, ಪ್ರತಿಯೊಬ್ಬರು ಕೂಡ ಕೇಳ್ತಾರೆ. ಯಾಕಂತ ಬಂದಾಗ ಸೋಷಿಯಲ್ ಮೀಡಿಯಾಗಳಿಂದ ಹಿಡಿದು ಬಹಳಷ್ಟು ಅಭಿಯಾನಗಳು, ಚರ್ಚೆಗಳು ನಡೆದಿರುವಂಥದ್ದು ಪುತ್ತಿಲ ಫಾರ್ ಪುತ್ತೂರು ಅಂತ ಹೇಳಿ, ಅಥವಾ ಪುತ್ತೂರಿಗೆ ಪುತ್ತಿಲ ಅನ್ನುವಂಥ ಅಭಿಯಾನಗಳು, ಅಥವಾ ಬಹಳಷ್ಟು ಅಭಿಯಾನಗಳು ನಡೆದಿರೋದು ಪುತ್ತಿಲ ಅವರ ಬಗ್ಗೆ. ಜೊತೆಗೆ ಹಿಂದುತ್ವ ಅಥವಾ ಪುತ್ತೂರು ಅಂತ ಬಂದಾಗ ಹಿಂದುತ್ವ ಅಂತ ಅಲ್ಲಿ ಬರುವಂಥದ್ದು ಪುತ್ತಿಲ ಅವರು. ಯಾಕಿರ್ಲಿಲ್ಲ ಅನ್ನೋಂಥ ಪ್ರಶ್ನೆಯೂ ಕೂಡ ಬೇಕಲ್ವಾ? ಯಾಕಿರ್ಲಿಲ್ಲ, ಯಾಕೆ ಅರ್ಹರಲ್ವಾ, ಯಾಕೆ ಅವರನ್ನ ಆ ಬಾಕ್ಸ್ ಇಂದ ತೆಗೆದು ಹಾಕಿದ್ದಾರೆ ಅನ್ನೋ ಪ್ರಶ್ನೆಗಳು. ನೀವೊಂದು ಭಾಷಣ ಕೇಳಿರೋದು ಪ್ರಸಾದ್ ಭಂಡಾರಿ ಅವರು, ಎದುರುಗಡೆ ಅರುಣ್ ಕುಮಾರ್ ಪುತ್ತಿಲ ಅವರ ಕಾರ್ಯಕರ್ತರು, ಆಮೇಲೆ ಸಂಜೀವ್ ಮಠಂದೂರು ಎಲ್ಲರೂ ಇರ್ತಾರೆ. ಆಗ ಅವರು ಒಂದು ಹೇಳ್ತಾರೆ, ನೋಡಿ ಇಲ್ಲಿ ಕುಳಿತಿರುವಂತ ಹಿಂದೂ ಕಾರ್ಯಕರ್ತರು, ಹಿಂದುತ್ವದವರು, ಅವರು ನಿಮ್ಮ ಏನು ಅಧಿಕಾರದ ಆಸೆಗೆ ಏನು ಕೆಲಸ ಮಾಡ್ತಾ ಇಲ್ಲ, ಅವರು ಇಲ್ಲಿಂದ ಕೆಲಸ ಮಾಡ್ತಾ ಇರೋರು, ಹೃದಯದಿಂದ ಹಿಂದುತ್ವವನ್ನು ಒಪ್ಕೊಂಡವರು. ಮತ್ತೆಂತ ನೀವು ಕೆಲವರಿದ್ದಾರೆ ಹಿಂದುತ್ವಕ್ಕಾಗಿ ಕೆಲಸ ಮಾಡ್ತೇವೆ, ಸಂಘಕ್ಕೆ ಹೋಗ್ತೇವೆ ಹೇಳ್ತಾರೆ, ಆಮೇಲೆ ಅಧಿಕಾರ ಬೇಕು ಹೇಳ್ತಾರೆ ಪಕ್ಷ ಸೇರಿ, ಆಮೇಲೆ ಅವ್ರು ಹೋಗಿ ಮಾಡುದೆಂತ ಗಂಟು ಮಾಡುದಲ್ವಾ, ಅದಕ್ಕೆ ನಾವು ಕಳಿಸ್ಬೇಕಾ? ನಮ್ಮ ಹಿಂದುತ್ವ ಕಾರ್ಯಕರ್ತರು ಹಾಗಿಲ್ಲ ಅಂತ ಹೇಳ್ತಾರೆ. ಸಂಜೀವ್ ಮಠಂದೂರು ಮುಸಿ ಅಂದ್ರೆ ಕಷ್ಟಪಟ್ಟು ನಗುವನ್ನು ನಗುತ್ತಾರೆ. ಮತ್ತೆ ಈ ಕಡೆ ಅರುಣ್ ಪುತ್ತಿಲ ಅವರಿದ್ದಾರೆ. ಅಂದ್ರೆ ಹಿಂದುತ್ವ ಕಾರ್ಯಕರ್ತರು ನೀವು ಪಕ್ಷಕ್ಕೆ ಬರುದು ಬೇಡ, ಅಂದ್ರೆ ಬಂದ್ರೆ ಪಕ್ಷಕ್ಕೆ ಬಂದ್ರೆ ಹಾಳಾಗ್ತಾರೆ, ನೀವು ಅಲ್ಲೇ ಇರಿ ಅಂತ ಒಂದು ಸಂದೇಶ. ಹಾಗಾದ್ರೆ ಅವ್ರಿಗೆ ಹೇಗೆ ಅರ್ಥ ಮಾಡ್ಕೊಂಡು ಅಷ್ಟು ಸಣ್ಣ ಕ್ಲಿಪ್ ಇದ್ದದ್ದು, ಆ ಕ್ಲಿಪ್ನಲ್ಲಿ ಅಷ್ಟೇ ಅರ್ಥ ಆಗಿರೋದು. ಹಾಗಾಗಿ ಅಂದ್ರೆ ನೀವು ಹಿಂದುತ್ವ ಸಂಘ ಹೇಳ್ಕೊಂಡು ಬರುವವರು ಒಂದು ವರ್ಗ ಇದೆ, ಏನು ರಾಜಕೀಯಕ್ಕೆ ಅವರು ಹಣ ಮತ್ತೆ ಎಂತ ಮಾಡುದು, ನೀವು ಹಣ ಗುಳುಂ ಮಾಡೋದೇ ಅಲ್ವಾ ಅಂತ ಹೇಳಿದ್ರೆ ಅವರು ಗುಳುಂ ಮಾಡುವ. ಅಂದ್ರೆ ಹಿಂದುತ್ವದವರು ನೀವು ಪಕ್ಷಕ್ಕೆ ಬರಬೇಡಿ ಹೇಳುದು, ಅಥವಾ ಬಂದರೆ ಕೂಡ ಗುಳುಂ ಮಾಡ್ತಾರೆ ಹೇಳ್ತಾರೋ, ಅಥವಾ ಬಂದವರು ಗುಳುಂ ಮಾಡದೆ ತೋರಿಸಬೇಕು ಅಂತ ಹೇಳುವುದು, ಆ ಸಂದೇಶ ಎಲ್ಲವೂ ಇರ್ತದೆ ಅದರಲ್ಲಿ. ಹಾಗಾಗಿ ಅವರು ಏನು ಬಹುಶಃ ಇವರು ಹಿಂದುತ್ವಕ್ಕಾಗಿ ಕೆಲಸ ಮಾಡುವವರು, ಹೃದಯದಲ್ಲಿ ಕೆಲಸ ಮಾಡುವವರು, ಅವ್ರು ಅಲ್ಲೇ ಕೆಲಸ ಮಾಡ್ತಾ ಸಂಘಟನೆ ಮಾಡಬೇಕು. ಆದ್ರೆ ಅಲ್ಲಿ ಕಾರ್ಯಕರ್ತರ ಕೂಗಿತ್ತಲ್ಲ, ಅಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅದನ್ನ ಯಾಕೆ ಗಮನಿಸಿಲ್ಲ ಅನ್ನುವಂಥ ಪ್ರಶ್ನೆ. ಯಾಕಂದ್ರೆ RSS ಅಥವಾ ಬಿಜೆಪಿ ಅಂತ ಬಂದಾಗ ಇಲ್ಲಿ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾರೆ, ಇಲ್ಲಿಂದ ರಿಪೋರ್ಟ್ ಗಳನ್ನ ಅಲ್ಲಿ ಕಳಿಸ್ತಾರಂತೆ. ಆ ರಿಪೋರ್ಟ್ ಗಳು, ಆ ಸಂಶೋಧನೆ ಮಾಡುವವರು ಯಾಕೆ ಈ ಒಂದು ಮೆಸೇಜ್ ಅನ್ನು ಕೂಡ ಪಾಲಿಸಲಿಲ್ಲ ಅಥವಾ ರವಾನೆ ಮಾಡಿಲ್ವಾ, ಅಥವಾ ಏನೊಂದು ಇದು ಬಹಳಷ್ಟು ಚರ್ಚೆ ಕಾರಣವಾಗ್ತಾ ಇರುವಂತದ್ದು. ಎಲ್ಲಿಂದ ಬಂತು ಏನ್ ಹೇಳಿದ್ರೆ, ಫೀಲ್ಡ್ ರಿಪೋರ್ಟು, ಎಲ್ಲ ಸಮೀಕ್ಷೆ, ಪದಾಧಿಕಾರಿಗಳ ಹುದ್ದೆ, ಅದೆಲ್ಲ ಅಭಿಪ್ರಾಯ ಸಂಗ್ರಹಣೆ. ಅಲ್ಲಿವರೆಗೆ ಸಂಜೀವ್ ಮಠಂದೂರು ಫೈನಲ್ ಇತ್ತು, 3 ಹೆಸರುಗಳಲ್ಲೂ ಸಂಜೀವ್ ಮಠಂದೂರು ಫೈನಲ್ ಇತ್ತು.
ಅದು ಏನಾಯ್ತು, ಆ ಕ್ವಶನ್ ಪೇಪರ್ ಲೀಕ್ ಆಯ್ತು ಅಂತ ಹೇಳಿದಾಗೆ ಹೊಸ ಕ್ವಶನ್ ಪೇಪರ್ ಮಾಡುವಾಗ ಈ ಸಮೀಕ್ಷೆಗಳು ಮಣ್ಣಂಗಂಟಿ ಏನೂ ಇರಲ್ಲ, ಆಲ್ರೆಡಿ ಏನೋ ಮಾಡಿದ ಒಂದು ಕ್ವಶನ್ ಪೇಪರ್ ಇರುತ್ತೆ. ಹಾಗೆ ಇವರು ಮಾಡಿದ ಒಂದು ಲೀಸ್ಟ್ ಇತ್ತು ಪ್ರಸಾದ್ ಭಂಡಾರಿ, ಆ ಲೀಸ್ಟ್ ಅಲ್ಲಿ 5 ಹೆಸರು ಇತ್ತು, ಅದರಲ್ಲಿ ಇದೊಂದು ಪಾಸ್ ಆಯ್ತು. ಹಾಗೆ ಸಮೀಕ್ಷೆಗೆ ಮತ್ತೆ ಆವಾಗ ಆಶಾ ತಿಮ್ಮಪ್ಪನ ಗೌಡ್ರ ಹೆಸರು ಸಮೀಕ್ಷೆಯಲ್ಲಿ ಇರಲಿಲ್ಲ, ಯಾವುದ್ರಲ್ಲಿ ಇಲ್ಲ. ಅದು ಏನು ಈ ಕ್ವಶನ್ ಪೇಪರ್ ಲೀಕ್ ಆಗೋದ್ರಿಂದ ಹೊಸ ಕ್ವಶನ್ ಪೇಪರ್ ತಕ್ಷಣಕ್ಕೆ ಹಳೆಯ ಒಂದು ಆಲ್ರೆಡಿ ಕಳಿಸಿದ ಒಂದು ಪಟ್ಟಿ ಇತ್ತಲ್ಲ, ಆ ಪಟ್ಟಿಯಲ್ಲಿ ಪಾಸ್ ಆಯ್ತು. ಓಕೆ ಇದರಿಂದ ಬಿಜೆಪಿಗೆ ಈಗ ನಷ್ಟ ಆಗುತ್ತೆ. ಬಹಳಷ್ಟು ಇಂತಹ ಒಂದು ಜನರು ಬಂದಿದ್ರಿಂದ ಬಿಜೆಪಿಗೆ ಪ್ಲಸ್ ಅಂಡ್ ಕಾಂಗ್ರೆಸ್, ಬಿಜೆಪಿಗೆ ಮೈನಸ್ ಅಂಡ್ ಕಾಂಗ್ರೆಸ್ಗೆ ಪ್ಲಸ್. ಈಗ ಅಲ್ಲೇ ವೈಶಿಷ್ಟ್ಯ ಹೇಳಿದ್ರೆ ಎಲ್ಲರೂ RSS ಮೂಲದವರು ನೋಡಿ. ಇವರು ಆಶಾ ತಿಮ್ಮಪ್ಪ ಗೌಡ್ರ ಅವರು ಸಂಘದ ಮೂಲದವರು, ಅವ್ರ ಮಗ ಸಂಘದ ಪ್ರಚಾರಕರಾಗಿ ಕೆಲಸ ಮಾಡಿದ್ದಾರೆ.